ಈ ಹಕ್ಕಿಯ ಕೊಕ್ಕು ತುಂಬಾ ಬಲಶಾಲಿಯಾಗಿದೆ. ಹಣ್ಣುಗಳು ಮತ್ತು ಎಲೆಗಳ ಮೇಲೆ ಸಂಗ್ರಹವಾಗುವ ಇಬ್ಬನಿಯನ್ನ ಕುಡಿದು ಇದು ಬಾಯಾರಿಕೆಯನ್ನ ತಣಿಸಿಕೊಳ್ಳುತ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ಇದು ನೆಲದ ಮೇಲೆ ಕಾಲಿಡುವುದಿಲ್ಲ. ಹಾಗೇನಾದ್ರೂ ಈ ಹಕ್ಕಿ ನೆಲದ ಮೇಲೆ ಕಾಲಿಟ್ಟರೆ ಅಂದು ಭೂಮಿಯ ಮೇಲೆ ಪ್ರಳಯ ಆಗುತ್ತದೆ ಅನ್ನುವ ನಂಬಿಕೆ ಇದೆ. ಹೌದು, ಜಗತ್ತಿನಲ್ಲಿ ವಿಚ್ಛಿನ್ನ ವಿಶೇಷತೆಗಳನ್ನು ಹೊಂದಿರುವ ಅನೇಕ ಜೀವ ವೈವಿಧ್ಯತೆಗಳಿವೆ. ಅವುಗಳು ತಮ್ಮ ವಿಶೇಷ ಗುರುತಿಗಾಗಿ ಪ್ರಪಂಚಾದ್ಯಂತ ಪ್ರಸಿದ್ಧಿಯಾಗಿವೆ. ಇಂದು ನಾವು ನಿಮಗೆ ಹೇಳಲು ಹೊರಟಿರುವುದು ತನ್ನ ಇಡೀ ಜೀವನದಲ್ಲಿ ನೆಲದ ಮೇಲೆ ಕಾಲಿಡದ ಹಕ್ಕಿಯ ಬಗ್ಗೆ. ಇದನ್ನು ಕೇಳಲು ನಿಮಗೆ ಸ್ವಲ್ಪ ವಿಚಿತ್ರವೆನಿಸಬಹುದು, ಆದರೆ ಇದು ಸತ್ಯ ಸತ್ಯ ಸತ್ಯ. ಹೌದು, ಅದುವೇ ಹರಿಯಲ್ ಎಂಬ ಹಕ್ಕಿ. ಇದು ತನ್ನ ಇಡೀ ಜೀವನದಲ್ಲಿ ನೆಲದ ಮೇಲೆ ಕಾಲಿಡದ ಪಕ್ಷಿ ಎಂದೇ ಜನಜನಿತವಾಗಿದೆ. ಹರಿಯಲ್ ಹಕ್ಕಿ 3 ಅಡಿ ಉದ್ದದ ಪಕ್ಷಿಯಾಗಿದ್ದು ಇದು ಸಾಮಾನ್ಯವಾಗಿ ಮರಗಳ ಎತ್ತರದಲ್ಲಿ ಕುಳಿತಿರುವುದು ಕಂಡುಬರುತ್ತದೆ. ಕೆಲವು ವರದಿಗಳ ಪ್ರಕಾರ ಹೆಣ್ಣು ಹರಿಯಲ್ ಪಕ್ಷಿ ಪುರುಷ ಹಕ್ಕಿಗಿಂತ ಹೆಚ್ಚು ಜಡವಾಗಿರುತ್ತದೆ. ಹರಿಯಲ್ ಹಕ್ಕಿ ಮಹಾರಾಷ್ಟ್ರದ ರಾಜ್ಯ ಪಕ್ಷಿಯಾಗಿದ್ದರೂ ಉತ್ತರ ಪ್ರದೇಶದಲ್ಲಿ ಇದು ಕಂಡುಬರುತ್ತದೆ. ಇದಲ್ಲದೆ ಈ ಪಕ್ಷಿಯನ್ನ ಪಾಕಿಸ್ತಾನ, ನೇಪಾಳ, ಬರ್ಮಾ, ಶ್ರೀಲಂಕಾದಲ್ಲಿ ನೀವು ಕಾಣಬಹುದು. ಹರಿಯಲ್ ಹಕ್ಕಿಗಳು ಆಲದ ಮರದ ಮೇಲೆ ತಮ್ಮ ಗೂಡುಗಳನ್ನ ಕಟ್ಟಲು ಇಷ್ಟಪಡುತ್ತವೆ. ಹರಿಯಲ್ ಹಕ್ಕಿಗಳು ನೋಡಲು ನಿಖರವಾಗಿ ಪಾರಿವಾಳದಂತೆ ಕಾಣುತ್ತದೆ. ಈ ಹಕ್ಕಿಯ ಬಣ್ಣ ತಿಳಿ ಬೂದು ಮತ್ತು ಹಸಿರಾಗಿದ್ದು ಹಳದಿ ಪಟ್ಟೆಯನ್ನ ಹೊಂದಿದೆ. ಈ ಪಕ್ಷಿಯನ್ನು ಅದರ ಬಣ್ಣದಿಂದ ಹರಿಯಲ್ ಪಕ್ಷಿ ಎಂದು ಕರೆಯಲಾಗುತ್ತದೆ. ವಿಶೇಷತೆ ಅಂದ್ರೆ ಈ ಹಕ್ಕಿಗಳು ಸರಿಸುಮಾರು 25 ರಿಂದ 26 ವರ್ಷಗಳ ಕಾಲ ಬದುಕಿರುತ್ತವೆ. ಈ ಪಕ್ಷಿಯು ಹೆಚ್ಚಾಗಿ ಭಾರತೀಯ ಉಪಖಂಡದಲ್ಲಿ ಕಂಡುಬರುತ್ತದೆ. ಆಲದ ಮರದಂತಹ ಎತ್ತರದ ಮರದ ಮೇಲೆ ಮಾತ್ರ ತನ್ನ ಗೂಡನ್ನ ಇದು ನಿರ್ಮಿಸುತ್ತದೆ. ಹಾಗೆಯೇ ಎಂದಿಗೂ ನೆಲದ ಮೇಲೆ ಕಾಲಿಡಲು ಇಷ್ಟಪಡುವುದಿಲ್ಲ. ಹರಿಯಲ್ ಪಕ್ಷಿಗಳು ಹುಲ್ಲಿನ ರೀತಿಯ ಎಲೆಗಳಿಂದ ಎತ್ತರದ ಮರದಲ್ಲಿ ಗೂಡನ್ನ ಕಟ್ಟುತ್ತವೆ. ಇದು ಎಲೆಗಳು, ಹಣ್ಣುಗಳು, ಹೂವಿನ ಮೊಗ್ಗುಗಳನ್ನ ತಿನ್ನಲು ಇಷ್ಟಪಡುತ್ತದೆ. ಪ್ಲಮ್, ಚಿರೋಂಜಿ ಮತ್ತು ಬೇರಿ ಹಣ್ಣುಗಳು ಇವುಗಳ ನೆಚ್ಚಿನ ಆಹಾರವಾಗಿದೆ. ಹಕ್ಕಿಯ ಕೊಕ್ಕು ದಪ್ಪವಾಗಿರುತ್ತದೆ. ಇವುಗಳು ಮರಗಳ ಮೇಲಿರುವ ಹಣ್ಣುಗಳು ಮತ್ತು ಎಲೆಗಳ ಮೇಲಿನ ಇಬ್ಬನಿಯನ್ನ ಕುಡಿದು ತನ್ನ ಬಾಯಾರಿಕೆಯನ್ನ ನೀಗಿಸುತ್ತದೆ. ಅಷ್ಟೇ ಅಲ್ಲ, ಈ ಪಕ್ಷಿ ಸಂಕೋಚ ಸ್ವಭಾವವನ್ನು ಹೊಂದಿದ್ದು ಮನುಷ್ಯರನ್ನ ಕಂಡರೆ ದೂರ ಓಡುತ್ತದೆ. ಅಪ್ಪಿತಪ್ಪಿ ಈ ಪಕ್ಷಿ ಯಾರಾದರ ಮನೆ ಮೇಲೆ ಕುಳಿತರೆ ಅಂದ್ರೆ ಕಾಲಿಟ್ಟರೆ ಆ ಮನೆಯಲ್ಲಿ ಕೆಲವೇ ದಿನಗಳಲ್ಲಿ ಏನಾದರೂ ಅಹಿತಕರ ಘಟನೆಗಳು ನಡೆಯುತ್ತದೆ ಅನ್ನುವುದು ಮಹಾರಾಷ್ಟ್ರ ರಾಜ್ಯದ ಕರಾವಳಿ ಭಾಗದಲ್ಲಿ ನಂಬಿಕೆ ಇದೆ. ಇದೇ ಕಾರಣ ಈ ಪಕ್ಷಿಯನ್ನು ನೋಡಿದರೆ ಅಲ್ಲಿನ ಜನರು ತಮ್ಮ ಸುತ್ತಮುತ್ತಲಿನ ದೊಡ್ಡ ದೊಡ್ಡ ಮರಗಳ ಮೇಲೆ ಇವುಗಳ ಗೂಡನ್ನ ಕಟ್ಟಿಸಿಕೊಡುವುದಿಲ್ಲ. ಸುಮಾರು ವರ್ಷಗಳ ಹಿಂದೆ ರತ್ನಗಿರಿಯನ್ನು ಆಳುತ್ತಿದ್ದ ಒಬ್ಬ ರಾಜನ ಅರಮನೆಯ ಮೇಲೆ ಈ ಹರಿಯನ್ ಪಕ್ಷಿ ಕುಳಿತಿದ್ದಕ್ಕಾಗಿ ಆ ರಾಜ್ಯವೇ ಮುಂದೆ ಕೆಲವೇ ದಿನಗಳಲ್ಲಿ ಪತನಗೊಂಡು ರಾಜಮನೆತನದಲ್ಲಿ ಇದ್ದಂತಹ ಎಲ್ಲ ಕುಟುಂಬಸ್ಥರು ಸಾವನ್ನಪ್ಪಿದ್ದರಂತೆ. ಆದರೆ ತಜ್ಞರ ಪ್ರಕಾರ ಇದು ಶುದ್ಧ ಸುಳ್ಳು. ಯಾವುದೇ ಒಂದು ಪಕ್ಷಿ ಎಲ್ಲೋ ಕೂಡುವುದರಿಂದ ಈ ರೀತಿ ಅನ್ಯ ಭಾವಿಸಬಾರದೆಂದು ಅವರ ವಾದವಾಗಿದೆ. ಇದೊಂದು ಶುದ್ಧ ಮೂಢನಂಬಿಕೆ ಎನ್ನುವುದು ಅವರ ಹೇಳಿಕೆ. ಅದಕ್ಕೆ ಒಂದು ಮಾತಿದೆ ಸ್ನೇಹಿತರೆ, ಕಾಗೆ ಕೂಡುವುದಕ್ಕೂ ಟೊಂಗೆ ಮುರಿಯುವುದಕ್ಕೂ. ಅರ್ಥ, ಆ ಸಮಯಕ್ಕೆ ಪಕ್ಷಿ ಕುಂತಾಗ ತುಂಬಾನೇ ಹಳೆಯದಂತ ಒಂದು ಟೊಂಗಿ ಮುರಿದು ಬೀಳುತ್ತದೆ. ಜನರು ಆ ಪಕ್ಷಿ ಕೂತಿದ್ದಕ್ಕೇನೆ ಆ ಟೊಂಗೆ ಮುರಿದು ಬಿತ್ತೆಂದು ನಂಬಿದ್ದರು. ಹಾಗೆಯೇ ಈ ರೀತಿ ಆದಾಗ ಯಾರೋ ಒಂದು ಕಾಲಿಟ್ಟಿದ್ದಕ್ಕೆ ಈ ರೀತಿ ಆಯಿತು ಎಂದು ಹೇಳುವುದು ಶುದ್ಧ ಸುಳ್ಳು ಎಂದು ಅವರ ವಾದ. ಆದರೆ ಕೆಲವು ನಂಬಿಕೆಗಳು ಶತಮಾನಗಳಿಂದ ನಡೆದುಕೊಂಡು ಬಂದಿರೋದು ನಿಜ. ಆದರೆ ಇಂಥ ನಂಬಿಕೆಗಳು ಎಷ್ಟು ಸರಿ ಎಷ್ಟು ಸುಳ್ಳು ಅನ್ನುವುದು ಆ ಸಮಯಕ್ಕೆ ನಡೆದಂತಹ ಘಟನೆಗಳೇ ಸಾಕ್ಷಿಯಾಗಿವೆ. ದಿ ಗ್ರೇಟರ್ ಸೇಜ್ ಗ್ರೌಸ್. ದಿ ಗ್ರೇಟರ್ ಸೇಜ್ ಗ್ರೌಸ್ ಎನ್ನುವ ಪಕ್ಷಿ ನಾರ್ತ್ ಅಮೆರಿಕಾದ ದೊಡ್ಡ ಪಕ್ಷಿಯಾಗಿದೆ. ಈ ಪಕ್ಷಿ ನೋಡಲು ವಿಚಿತ್ರವಾಗಿರುತ್ತದೆ. ಇದರ ರೆಕ್ಕೆ ಮುಳ್ಳಿನಂತಿದ್ದು ಎದೆ ಮತ್ತು ಹೊಟ್ಟೆಯ ಭಾಗ ದೊಡ್ಡದಾಗಿರುತ್ತದೆ. ಇದೇ ಕಾರಣಕ್ಕೆ ಇದಕ್ಕೆ ಹೆಚ್ಚು ಹಾರಲು ಸಾಧ್ಯವಾಗುವುದಿಲ್ಲ. ಈ ಪಕ್ಷಿ ಕುಣಿಯುವ ಸಂದರ್ಭದಲ್ಲಿ ತನ್ನ ರೆಕ್ಕೆಗಳನ್ನ ಎದೆಯಿಂದ ಹೊರಗೆ ತೆಗೆಯುತ್ತದೆ. ಹೀಗೆ ತೆಗೆದಾಗ ಈ ಪಕ್ಷಿ ಎದೆಯಲ್ಲಿ 2 ಕಣ್ಣುಗಳು ಗೋಚರಿಸುತ್ತವೆ. ಆದರೆ ಇವು ಕಣ್ಣುಗಳಲ್ಲ. ಒಂದು ವೇಳೆ ಈ ಪಕ್ಷಿ
ಕುಣಿಯುವಾಗ ಯಾರಾದ್ರೂ ಈ ಪಕ್ಷಿಯ ಎದೆ ಮೇಲೆ ಇರುವ ಕಣ್ಣುಗಳಂತ ಇರುವ ಆ ಗಡ್ಡೆಗಳನ್ನ ನೋಡಿದರೆ ಅವರ ಅದೃಷ್ಟ ಕುಲಾಯಿಸುತ್ತದೆ ಅನ್ನುವ ನಂಬಿಕೆ ವಿಶ್ವದ ಅತಿ ಶ್ರೀಮಂತ ದೇಶವಾದಂತಹ ಅಮೆರಿಕಾದಲ್ಲಿ ಕೂಡ ನಂಬಿಕೆ ಇದೆ. ಇದೇ ಕಾರಣ ಈ ಹಕ್ಕಿಯನ್ನು ನೋಡಲು ನವೆಂಬರ್ ಹಾಗೂ ಡಿಸೆಂಬರ್ ತಿಂಗಳಲ್ಲಿ ಅಮೆರಿಕಾದ ಹಲವಾರು ಜನರು ಕ್ಯಾಲಿಫೋರ್ನಿಯಾ ಹತ್ತಿರ ಇರುವ ದಿ ಬರ್ಡ್ ಮೌಂಟೇನ್ ಗೆ ಹೋಗುತ್ತಾರೆ. ಈ ಸಂದರ್ಭದಲ್ಲಿ ಈ ಹಕ್ಕಿಗಳು ಈ ಜಾಗದಲ್ಲಿ ನೂರಾರು ಸಂಖ್ಯೆಯಲ್ಲಿ ಕಂಡುಬರುತ್ತವೆ. ನಿಜ ಹೇಳಬೇಕೆಂದ್ರೆ ಇವುಗಳ ಕುಣಿತವನ್ನು ನೋಡುವುದೇ ಒಂದು ಸಡಗರ. ನೋಡಿದಿರಾ, ನಂಬಿಕೆಗಳು ಬರೀ ಭಾರತದಲ್ಲಿ ಅಲ್ಲ, ಇಷ್ಟೊಂದು ಮುಂದುವರೆದಂತಹ ದೇಶಗಳಲ್ಲಿಯೂ ಕೂಡ ಈ ತರದ ನಂಬಿಕೆಗಳು ಇದೆ ಅಂದ್ರೆ ಇನ್ನು ಸಾವಿರಾರು ವರ್ಷಗಳ ಇತಿಹಾಸ ಹೊಂದಿರುವ ನಮ್ಮ ದೇಶದಲ್ಲಿ ಯಾಕೆ ಈ ತರದ ನಂಬಿಕೆ ಇದ್ದರೆ ತಪ್ಪೇನಿದೆ? ನವಿಲು ಕುಣಿತಂತ ಕೆಂಬೂತ ಪಕ್ಷಿ ತನ್ನ ರೆಕ್ಕೆಗಳನ್ನ ತೆರೆದಿಟ್ಟಿತ್ತಂತೆ ಎಂಬ ಗಾದೆ ಪ್ರಚಲಿತವಾಗಿದೆ. ನವಿಲು ಕುಣಿಯುವುದನ್ನ ನೋಡಿ ಕೆಂಬೂತ ತಾನು ತನ್ನ ಪುಕ್ಕಗಳನ್ನ ಕಿತ್ತು ಹಾಕಿ ನವಿಲುಗುರಿಯನ್ನ ಕಟ್ಟಿಕೊಂಡು ಇದ್ದ ಪುಕ್ಕವನ್ನ ಕಳೆದುಕೊಂಡ ಕತೆ ನೀವು ಕೇಳಿರಬಹುದು. ಇದ್ದವರು ಯಾರೋ ಏನೋ ಮಾಡುತ್ತಾರೆಂದು ಇಲ್ಲದವರು ಅವರಂತೆ ಆಡಬಾರದು ಎಂಬುವುದು ಈ ಗಾದೆಯ ನೀತಿಯಾಗಿದೆ. ಕೆಂಬೂತ ನೋಡಲು ತಟ್ಟನೆ ಕಾಗೆಯಂತೆ ಕಂಡರೂ ಅದು ಕಾಗೆಯ ಜಾತಿಗೆ ಸೇರಿದ್ದಲ್ಲ. ಕಾಗೆಗೆ ಕೆಂಬೂತದಂತೆ ಬೆದರಿದ ಕೆಂಪು ಕಣ್ಣು, ತಾಮ್ರದ ಬಣ್ಣದ ರೆಕ್ಕೆ, ಉದ್ದವಾದ ಪುಕ್ಕುಗಳಿರುವುದಿಲ್ಲ. ಕೆಂಬೂತ ಕೋಗಿಲೆ ಜಾತಿಗೆ ಸೇರಿದೆ. ಆದರೆ ಇದು ಕೋಗಿಲೆಗಿಂತಲೂ ದೊಡ್ಡದಾದ ಪಕ್ಷಿ. ಇದಕ್ಕೆ ಸಾಂಬಾರ್ ಪಕ್ಷಿ ಅಂತ ಕೂಡ ಕರೆಯುತ್ತಾರೆ. ಇನ್ನು ಕೆಲವು ಕಡೆ ಇದಕ್ಕೆ ರತ್ನ ಪಕ್ಷಿ, ಕೆಂಬೂತ ಎಂಬ ಚಂದದ ಹೆಸರುಗಳು ಕೂಡ ಇವೆ. ದಕ್ಷಿಣ ಮತ್ತು ಉತ್ತರ ಭಾರತದಲ್ಲಿ ಕಾಣುವ ಕೆಂಬೂತ ನೋಡಲು ಒಂದೇ ರೀತಿ ಕಾಣುತ್ತದೆ. ಆದರೆ ದಕ್ಷಿಣ ಭಾರತದ ಕೆಂಬೂತ ಆಕಾರದಲ್ಲಿ ಚಿಕ್ಕದಾಗಿದೆ. ಕೆಂಬೂತಗಳು ಕೋಗಿಲೆ ಜಾತಿಗೆ ಸೇರಿದವು. ಆದರೆ ಇವು ಕೋಗಿಲೆಗಳಂತೆ ಪರಾವಲಂಬಿಗಳಲ್ಲ. ಕೋಗಿಲೆಗಳಂತೆ ಬೇರೆ ಹಕ್ಕಿಗಳ ಗೂಡಿನಲ್ಲಿ ಇವು ಮೊಟ್ಟೆ ಕೂಡ ಇಡುವುದಿಲ್ಲ. ಕೆಂಬೂತಗಳು ಹೆಚ್ಚು ಒಂಟಿಯಾಗಿಯೇ ಕಾಣುತ್ತವೆ. ಇವು ತುಂಬಾ ಸಂಕೋಚ ಸ್ವಭಾವದವು. ಗಿಡ ಮರಗಳೊಂದಿಗೆ ಸೇರಿಕೊಂಡ್ರೆ ಇವುಗಳನ್ನ ಗುರುತಿಸುವುದೇ ಕಷ್ಟ. ಯಾವಾಗ ಅವು ಪುರ್ರ್ ಅಂತ ಹಾರಿ ಹೋಗುತ್ತವೋ ಅವುಗಳು ಇರುವುದು ನಮಗೆ ಗೊತ್ತಾಗುತ್ತದೆ. ಕೆಂಬೂತಗಳು ಅಷ್ಟೇನು ಉಪದ್ರಕಾರಿ ಅಲ್ಲವಾದರೂ ಸಣ್ಣ ಪಕ್ಷಿಗಳ ಪಾಲಿಗೆ ಇವು ಉಪದ್ರಕಾರಿಗಳಾಗಿವೆ. ಸಣ್ಣ ಪಕ್ಷಿಗಳ ಗೂಡುಗಳೇನಾದರೂ ಇವುಗಳ ಕಣ್ಣಿಗೆ ಬಿದ್ದರೆ ಗೂಡನ್ನ ತೆರೆದು ಮೊಟ್ಟೆಗಳನ್ನ ತಿಂದು ಹಾಕುತ್ತವೆ. ಒಂಟಿಯಾಗಿ ಅಥವಾ ಜೊತೆಯಾಗಿ ಕುರುಚಲು ಗಿಡದಲ್ಲಿ, ತೆರೆದ ಗೂಡುಗಳಲ್ಲಿ, ಕಾಡುಗಳಲ್ಲಿ, ಪೊದೆಗಳಲ್ಲಿ, ಹುಲ್ಲುಗಾವಲಿನಲ್ಲಿ, ಜನರು ವಾಸಿಸುವ ಪ್ರದೇಶದಲ್ಲಿ ಇವು ಅಲ್ಲಲ್ಲಿ ಕಂಡುಬರುತ್ತವೆ. ಭಾರತ, ಬಾಂಗ್ಲಾದೇಶ, ಶ್ರೀಲಂಕಾ, ಮೈನ್ಮಾರ್ ಹಾಗೂ ಹಿಮಾಲಯದ ತಪ್ಪು ಪ್ರದೇಶಗಳಲ್ಲಿ ಇವು ಹೆಚ್ಚಾಗಿ ಕಂಡುಬರುತ್ತವೆ. ಇವುಗಳ ಆಹಾರವೇನೆಂದರೆ ಬಸವನ ಹುಳು, ಹಲ್ಲಿ, ಓತಿಕಾಟ, ಇಲಿಮರಿ, ಹಕ್ಕಿಗಳ ಮೊಟ್ಟೆಗಳು ಹಾಗೂ ನಾನಾ ಬಗೆಯ ಹುಳಗಳಾಗಿವೆ. ಬ್ಲೂಕ್ ಬ್ಲೂಕ್ ಎಂಬ ಆಳವಾದ ದನಿಯಿಂದ ಇವು ಕೂಗುತ್ತವೆ. ಒಂದು ಕೆಂಬೂತ ಕೂಗಲು ಪ್ರಾರಂಭಿಸಿದರೆ ಇತರ ಕೆಂಬೂತ ಹಕ್ಕಿಗಳು ಕೂಗಲು ಪ್ರಾರಂಭಿಸುತ್ತವೆ. ಫೆಬ್ರವರಿಯಿಂದ ಸೆಪ್ಟೆಂಬರ್ ಅವಧಿ ಇವು ಮರಿ ಮಾಡುವ ಕಾಲ. ಅವ್ಯವಸ್ಥಿತವಾದ ಗುಂಡಾದ ಕಡ್ಡಿ ಹಾಗೂ ಎಲೆಗಳಿಂದ ಇವು ಮುಳ್ಳಿನ ಪೊದೆಯಲ್ಲಿ ತಮ್ಮ ಗೂಡನ್ನ ಕಟ್ಟಿಕೊಳ್ಳುತ್ತವೆ. ಅದರಲ್ಲಿ ಇವು ಹೊಳಪಿಲ್ಲದ ಬೆಳ್ಳಗಿನ 3 ರಿಂದ 4 ಮೊಟ್ಟೆಗಳನ್ನ ಇಡುತ್ತವೆ. ಗಂಡು ಹೆಣ್ಣುಗಳೆರಡು ಸೇರಿ ಈ ಮರಿಗಳನ್ನ ಪೋಷಿಸುತ್ತವೆ. ಬೆಳಗಿನ ಜಾವ ಕೆಂಬೂತ ಕಣ್ಣಿಗೆ ಬಿದ್ದರೆ ಅದೃಷ್ಟ ಎಂದು ನಂಬುತ್ತಾರೆ. ಕೂಗು ಕೇಳಿದರೆ ಇನ್ನಷ್ಟು ಶುಭ ಎಂದು ನಂಬಿಕೆ ಇದೆ. ಆದರೆ ಈ ಪುಟ್ಟ ಹಕ್ಕಿಗಳಿಗೆ ಅದು ಶುಭ ಸೂಚನೆ ಆಗಿರಲಾರದು. ಈ ಕೆಂಬೂತ ಪಕ್ಷಿಯೇನಾದ್ರೂ ನೀವೇನಾದ್ರೂ ನೋಡಿದರೆ ಕೆಲವೇ ದಿನಗಳಲ್ಲಿ ಮನೆಯಲ್ಲಿ ಎಷ್ಟೋ ದಿನಗಳಿಂದ ನಿಂತಹ ಕಾರ್ಯಗಳು ಯಶಸ್ವಿಯಾಗುತ್ತವೆ. ಆರ್ಥಿಕ ತೊಂದರೆ ಇದ್ದವರಿಗೆ ದುಡ್ಡಿನ ಸುರಿಮಳೆ ಆಗುತ್ತದೆ. ಮನೆಯಲ್ಲಿ ಯಾರಿಗಾದರೂ ರೋಗ ರುಜಿನಗಳು ಇದ್ದರೆ ಅವು ಕೂಡ ಮಾಯವಾಗುತ್ತವೆ. ಮದುವೆ ಆಗದೆ ಇದ್ದವರಿಗೆ ಮದುವೆ ಭಾಗ್ಯ ಮತ್ತು ಮಕ್ಕಳಾಗದೆ ಇದ್ದವರಿಗೆ ಸಂತಾನ ಭಾಗ್ಯ ಕೂಡ ಕೂಡಿ ಬರುತ್ತದೆ ಎನ್ನುವುದು ಒಂದು ನಂಬಿಕೆ ನಮ್ಮ ಕರ್ನಾಟಕ ಹಾಗೂ ನಮ್ಮ ದಕ್ಷಿಣ ಭಾರತದಲ್ಲಿದೆ. ಆದರೆ ವಿಚಿತ್ರ ಏನಂದ್ರೆ ಉತ್ತರ ಭಾರತದ ತುತ್ತುದಿಯಾದಂತಹ ಕಾಶ್ಮೀರ ಹಾಗೂ ಲಡಾಖ್ ನಲ್ಲಿ ಈ ಪಕ್ಷಿಯನ್ನ ನೀವೇನಾದರೂ ನೋಡಿದರೆ ಅದು ದುರಾದೃಷ್ಟ ತರುತ್ತದೆ ಎನ್ನುವ ನಂಬಿಕೆ ಇದೆ. ಇದನ್ನು ನೋಡಿದಂತಹ ವ್ಯಕ್ತಿ ಶೀಘ್ರದಲ್ಲಿ ಸಾವನ್ನಪ್ಪುತ್ತಾನೆ ಅಥವಾ ಅವನಲ್ಲಿರುವ ದುಡ್ಡು ದೂರಾಗಿ ಬಡವನಾಗುತ್ತಾರೆ. ಒಟ್ಟಾರೆ ದುರಾದೃಷ್ಟ ಒಕ್ಕರಿಸುತ್ತದೆ ಅನ್ನುವುದು ಇಲ್ಲಿನ ಜನರ ನಂಬಿಕೆ. ನೋಡಿದಿರಾ, ಎಷ್ಟು ವಿಚಿತ್ರ ಅಲ್ಲವೇ? ಒಂದು ಕಡೆ ಒಂದು ನಂಬಿಕೆ ಆದರೆ ಇನ್ನೊಂದು ಕಡೆ ಇನ್ನೊಂದು ನಂಬಿಕೆ. ಒಂದು ಕಡೆ ಒಳ್ಳೆಯದಾದ್ರೆ ಇನ್ನೊಂದು ಕಡೆ ದುರಾದೃಷ್ಟ ಅನ್ನುತ್ತಾರೆ. ಇದನ್ನೇ ಜೀವನ ಅನ್ನೋದು. ಇದನ್ನೇ ದೇಶಗಳ ಬಗ್ಗೆ ಇರುವಂತಹ ವ್ಯತ್ಯಾಸ. ಸ್ನೇಹಿತರೆ, ಏನೇ ಇರಲಿ, ಹೇಗೆ ಇರಲಿ, ಎಲ್ಲವೂ ಒಳ್ಳೆಯದು ಅಂದುಕೊಂಡು ನಾವು ಎಲ್ಲ ಪ್ರಾಣಿಗಳನ್ನ ಒಂದೇ ತರ ಕಾಣುವುದು ನಮ್ಮ ಕರ್ತವ್ಯವಾಗಿದೆ. ನಿಜಕ್ಕೂ ಈ ಪಕ್ಷಿಗಳ ಮಾಹಿತಿ ನಿಮಗೆ ಇಷ್ಟವಾಗಿದ್ದರೆ ಈ ವಿಡಿಯೋನ ಈಗಲೇ ಲೈಕ್ ಮಾಡಿ ಹಾಗೂ ನಿಮ್ಮೆಲ್ಲ ಸ್ನೇಹಿತರ ಜೊತೆ
ಈ ಮಾಹಿತಿಯನ್ನ ಹಂಚಿಕೊಳ್ಳಿ, ಅವ್ರಿಗೂ ಕೂಡ ಇದು ಉಪಯೋಗವಾಗಬಹುದು. ಆದಷ್ಟು ಇದನ್ನ ಫೇಸ್ಬುಕ್ ಹಾಗೂ ವಾಟ್ಸ್ಆಪ್ಗಳಲ್ಲಿ ಶೇರ್ ಮಾಡಿ. ಮುಂದಿನ ಸಂಚಿಕೆಯನ್ನ ನಿರೀಕ್ಷಿಸಿ ಹಾಗೂ ವೀಕ್ಷಿಸಿ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಕರ್ನಾಟಕ.